ಇದು ಯಾರು ಬರೆದ ಕತೆಯೋ. ಮಳೆ ಶುರುವಾಯ್ತು, ಮಾತು ಶುರುವಾಗ್ಲಿ. ಗುಡ್ ಮಾರ್ನಿಂಗ್. ಇವತ್ತು 2ನೇ ದಿವಸ, ಅಂದರೆ ನಿನ್ನೆ ಬಂದಿರೋದಕ್ಕೆ 2ನೇ ದಿವಸ. ಸೊ ಇಲ್ಲಿಂದ ಇವಾಗ ಹೊರಡ್ತಿದ್ದೀವಿ ನಾನು ಮತ್ತು ಸಾಯಿ. ಸೊ ಪ್ಲ್ಯಾನ್ ಅಂತ ಹೇಳಿದರೆ ಸುಮ್ಮನೆ ಇನ್ನೊಂದು ಯಾವುದೋ ಟ್ರೈಲ್ ಇದೆ ಸಾಯಿ ಹೇಳ್ದ. ಇವತ್ತು ಹೋಗಿ ಆ್ಯಕ್ಚುಲಿ ಧರ್ಮಸ್ಥಳ ಹತ್ರ ಫ್ರೆಂಡ್ಸ್ ಪ್ಲೇಸ್ ಇದೆ, ಅಲ್ಲಿ ಸ್ಟೇ ಆಗ್ತೀವಿ. ಸೊ ಇವತ್ತು ಹೋಗ್ತಾ ಆನ್ ದ ವೇ ಏನಾದ್ರು ಹೊಸತೇನಾದ್ರು ಎಕ್ಸ್ಪ್ಲೋರ್ ಮಾಡಿಕೊಂಡು ಇಲ್ಲೇ ಒಂದು ರೂಟ್ ಇದೆಯಂತೆ, ಒಳ್ಳೆ ಟ್ರೈಲ್ ಇದೆ, ಒಳ್ಳೆ ವ್ಯೂ ಇದೆ ಅಂತ ಹೇಳಿ. ಸೊ ಅದನ್ನು ನೋಡಿಕೊಂಡು ಹಂಗೆ ಮುಂದೆ ಹೋಗ್ತೀವಿ. ಮಳೆ ಈಗ ಸದ್ಯಕ್ಕೆ ಬರ್ತಾ ಇಲ್ಲ, ಬಟ್ ಬೆಳಗ್ಗೆ ಜೋರು ಮಳೆ ಇತ್ತು, ರಾತ್ರಿ ಜೋರು ಮಳೆ ಇತ್ತು. ಈಗಲೂ ಸ್ವಲ್ಪ ಮಳೆ ಬರೋ ಥರ ಇದೆ, ಸ್ವಲ್ಪ ಬಿಸಿಲು ಥರನೂ ಇದೆ. ಗೊತ್ತಿಲ್ಲ, ಮೋಸ್ಟ್ಲಿ ಮಳೆ ಬರುತ್ತೆ. ಅಫ್ಕೋರ್ಸ್ ಈ ಕಡೆ ಅಂದರೆ ಮಳೆ ಬಂದೇ ಬರುತ್ತೆ. ಲ್ಯಾಂಪ್ ಆನ್ ಇದೆ. ಸಾಕ ಚೆನ್ನಾಗಿದೆ ಇದು, ಪೀಸ್ಫುಲ್ಲಾಗಿ. ಇಲ್ಲ ನೋಟಿಸ್ ಮಾಡಿದೆ, ಕಪ್ಪೆ ಅದು ಇದು ಬಾಲ ಇಲ್ಲ ಬೀಲೈತಿನ ಕಪ್ಪೆ. ತೊಂದರೆ ತೋಡಿಗೆ ಬರ್ತೀನಿ ಸಾವು ಅವೇ ಸೈಡ್ಗೆ ಹೊಡಿತೀನಿ.
ಸ್ವಲ್ಪ ಜಾಗ ಪಿರ ಬಾಡ ಜನ ಪಲ್ಯ ಹೋಗ್ತದೆ ಬಟ್ ಇನ್ನೊಂದು ಸ್ವಲ್ಪ ಅಡ್ಡ ಮಲ್ಲ ಮರ ಸರಿ ಬರ್ಪ ಅಂಗಳು ಬರ್ಪ ಬೈಕಿಡಾತ ಗೊತ್ತ ನಡ್ಕೊಂಡು ಜಾರು ಬೇಕು ಮೈಪ್ನಾ ಎಂಚಿನ ತೀರ್ಥ ಸ್ನಾನ ಅಂತದೆ ಅವ್ರ ಅಜ್ಜ ಒಂದು ಫುಲ್ಲು ಕಾಲಿಗೆ ಫುಲ್ಲು ಸುಣ್ಣ ಬಳಸ್ಕೊಂಡು ಹೋಗ್ತಾ ಇದ್ರು, ಆದರೂ ಒಂದಷ್ಟು ಹತ್ಕೊಂಡಿರ್ತದೆ. ಒಂದು ಮಲ್ಲ ಈಗ ಸ್ವಂತ ಬೀಚ್ಗಳ ರಾಶಿ ಶುರುವಾಗಿದೆ. ಇದಕ್ಕೆ ಬೈಕ್ ತಗೊಳ್ಳೋದು, ಇಂಥ ಪ್ಲೇಸಲ್ಲೆಲ್ಲ ಕಾರಲ್ಲಿ ಬಂದು ಆಗಲಿಕ್ಕಿಲ್ಲ.
ಮುಳ್ಳು ದಂಜುಂಡದ ಅದಾ ಲೋವತ್ತು ಸೀಲೆ ಇದಕ್ಕೆ ಕುತ್ತಿಗೆ ಎಲ್ಲ ಸಿಕ್ಕಾಕೊಳ್ಳುತ್ತೆ ಅಂತ ಅದು ಇದಲ್ಲ ಆ್ಯಕ್ಚುಲಿ ಇನ್ನೊಂದು ಮುಳ್ಳಿದು ಬರುತ್ತೆ ಅದು ಸಿಕ್ಕಿ ಅದು ಕಟ್ಟೆ ಆಗಲ್ಲ ಅದು ತುಂಬ ಗಟ್ಟಿ. ನಿಮ್ಮನ ಇತ್ತನಾ ಲೀಚಸ್ ಬೇಕಾದಷ್ಟಿದೆ. ಸುಮ್ಮದ ನೀರು ಹಾಕುವ. ಸುಮ್ಮದ ನೀರು ಶೆಂಡಿಗೆ ಬಂದಿದ್ವಿ. ಇಲ್ಲಿಗೆ ಇದು ಮಾಡೋಕ್ಕೆ ಹೋಗೋಕ್ಕಾಗಲ್ಲ, ತುಂಬ ದಿನದಿಂದ ಇದೆ ಅನಿಸುತ್ತೆ. ಉಂಡು ಹೋಯ್ತು ದೀನಾಗ ಹೊಲ ಟೈರ್ಡ್ ಮಿತಾರ ಅಲ್ಲಿ ಒಲ್ಲೋತು. ಬರ್ತಾ ಉಂಟು ನೋಡು. ಏನೇ ಅಂಜಿ, ನಾನೊಂದು ಒಳ್ಳೆ ಸೊಲ್ಯೂಷನ್ ಹೇಳ್ತೀನಿ ಆ್ಯಕ್ಚುಲಿ ಲೀಚ್ಗೋಸ್ಕರ. ನಾವೀಗ ಅದನ್ನೇ ಮಾಡ್ಕೊಂಬಂದಿರೋದು. ಇದ್ರ ಡೆಟಾಲ್ ಎಲ್ಲ ಒಂದು ಓಕೆ ಟೆಂಪ್ರರಿ, ಬಟ್ ಆ್ಯಕ್ಚುಯಲ್ ಸೊಲ್ಯೂಷನ್ ಇದೆ, ನಾನು ಆಮೇಲೆ ಹೇಳ್ತೀನಿ. ಓಕೆ, ಫಾರ್ ನಾವು ದಿಸ್ ಇಸ್ ಜಿಂಗ್ ಚಕ್ಕ ಜಿಂಗ್. ಓಕೆ, ಎಂಡ್ ಆಗುತ್ತೆ, ಬಟ್ ಒಳಗಡೆಯಿಂದ ಹೋಗ್ಬೋದು. ಯಬ 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 ಭಾಗ್ಯರಾಜ ಈ ಗೇರ್ ಬರಬಾರ್ದು, ಫ್ಲೆಕ್ಸಿಬಿಲಿಟಿ ಹೆಚ್ಚು, ಅಡ್ಡ ರಿಜಿಡ್ ನೆಟ್ ಹೋಗ್ಲಕ್ಕೆ. ಕ್ಲೀನ್ ನೀರುಂಟು ಅದ. ಓಕೆ, ಸೊ ಎಂಡ್ ಆಫ್ ದ ಈ ಮನೆಯಲ್ಲಿ ಒಬ್ಬರು ಇದ್ದಾರೆ ಗೌಡ್ರು. ಸೊ ಅವ್ರ ಸ್ಟೋರಿ ಏನಂತ ಹೇಳಿದರೆ, ಇಲ್ಲಿ ಅದೇ ನಾವು ಹೇಳಿದಲ್ಲಿ ಈ ರೋಡೆಲ್ಲ ಕಟ್ಟಾಗಿದೆ, ಅದು ಅವರೊಬ್ಬರೇ ಒಂದೇ ಮನೆ ಇರೋದು ಇಲ್ಲಿ ಎಂಡಲ್ಲಿ. ಸೊ ಮದುವೆ ಆಗಿಲ್ಲ, ಅವ್ರ ಫಾದರ್ ಮದರೆಲ್ಲ ಎಕ್ಸ್ಪೈರ್ಡ್ ಆಗಿದ್ದಾರೆ. ಅವರೊಬ್ಬರೇ ಖಾಲಿ ಗಂಜಿ ಮತ್ತು ಉಪ್ಪಿನಕಾಯಿ ಹಾಕಿ ಊಟ ಮಾಡೋದಂತೆ ಅಷ್ಟೇ. ಅವರೊಬ್ಬರೇ ಸಪ್ರೇಟಾಗಿ ಒಂಥರ ಏನು ರೀಸನ್ ಎಲ್ಲ ಗೊತ್ತಿಲ್ಲ ಆ್ಯಕ್ಚುಲಿ, ನಾನು ಕೇಳಬೇಕಿತ್ತು. ಒಂಥರ ವೈಲ್ಡ್ ಲೈಫ್, ನೈಸ್ ಆ್ಯಕ್ಚುಲಿ, ಡಿಸ್ಕನೆಕ್ಟೆಡ್ ಫ್ರಮ್ ಸಿವಿಲೈಸೇಷನ್. 60 acres ಉಂಟು. ಓ, ಇದೆಲ್ಲ ಫಾರೆಸ್ಟ್ ಗುಂಡು ಆಗ್ತಾನೆ ಸಂಘದ ಟೋಟಲ್ ತೋಜನ ಇಲ್ಲಿ. ಓಹೋ ಅಲ್ಲಿ ಅಲ್ಲಿ ಓಕೆ, ಅದು ಕೂಡ ತೋಟ ಇತ್ತು, ನಾವು ಪಕ್ಕ ಕಾಡು ಅದು ಕನ್ವರ್ಟ್ ಆಗ್ತದೆ. ಓಕೆ ಓಕೆ ಓಕೆ, ಅಂತ ಕಾಡು ಅದು ಕನ್ವರ್ಟ್ ಆಗ್ತದೆ. ಒಂದು ತೂಪುದಿರ ಆರು ತೆಗ್ಗಿನ ಮಧ್ಯೆ ಏರು ತಿಕ್ಕೊಂಡು ರೈತ ಬೋದ ರೈಸ್ ಹೊತ್ತು ನೋಡ್ತೇವೆ ಉಪ್ಪು ಎಲ್ಲ ಹೊತ್ತು ನೋಡ್ತೇವೆ. ಹಾಗೆ ಒಂದು ಕೃಷಿ ಬಂದ್ಲೆ ಅದು ದೂರ ಮುಟ್ಲಕ್ಕ ಬಡ್ಲೆ ಅಂದೆ ಈಗ ನಾಳೆಗೆ ಯಾರು ಬೇರೆ ಯಾರು. ಮೊದಲು ಯಾವತ್ತೋ ಒಂದು ಸಲ ಅವರು ತೋಟ ಇಟ್ಟಿದ್ರು ಇನಿಷಿಯಲ್ ಡೇಸಲ್ಲಿ. ಅದನ್ನು ಇವಾಗ ಜಸ್ಟ್ ಅದನ್ನು ಏನಾಗ್ತದೆ ಅದೇ ಹೆಕ್ಕಿ ಅದನ್ನು ಸೇಲ್ ಮಾಡಿ ಅಕ್ಕಿ ತಗೊಂಡು ಬಂದು ಊಟ ಮಾಡೋದು ಅಷ್ಟೇ. ಇದು
ಈಗ ಎಲ್ಲ ಮೇಂಟೈನ್ ಮಾಡ್ತಿಲ್ಲ, ಸೊ ಫಾರೆಸ್ಟ್ ಫುಲ್ ಕವರ್ ಆಗ್ತಾ ಇದೆ. ಇಲ್ಲೇ ಅವ್ರ ಮನೆ ಇರೋದು, ಬಟ್ ಪ್ರೈವೇಸಿ ರೀಸನ್ಗೋಸ್ಕರ ಮನೆಯದೆಲ್ಲ ತೋರಿಸಲ್ಲ. ಬಟ್ ಚೆನ್ನಾಗಿದೆ ಆ್ಯಕ್ಚುಲಿ ಈ ಜಾಗ. ಏನು ಅಂದರೆ ಏನು ಯಾರ್ದು ಕಿರಿಕಿರಲ್ಲ. ಎಂಜಾಯ್ ಮಾಡ್ಬೋಣ ಐಕ್ ಭಾರಿ ಇದ್ದೆವು ಅವು ಜಾಸ್ತಿ ಮಣ್ಣದ ಫಲವತ್ತತೆ ಪುನತ ಅಂದೆ ಅಪ್ಪಾಗ ಮಾತ್ರ ಒಂದು ಕುರಿ ಆಪುಂಗೆ ಉಪ್ಪುನ್ಗೆ ಪತ್ತಲೆ ಅದೇನು ಪತ್ತಲ್ ದಾಲ ರೌಂಡ್ ಆಪುಂಗೆ ಪತ್ತಿ ಒಟ್ಟಿಗೆ ಅದಾ ಅಲ್ಲೇ ಗೋಲ ಅವು ಇಂಚ ಹಂಗ ಹಿಡ್ದಿಲ್ಲ ಪತ್ತದ ಆತೆ ನಾ ಹುಡುಕು ಜಾವು ರಪ್ಪ ಲಾಕದ ತುಚ್ಚೋಡಿಗೆ ಇಜ್ಜಿ ಅವು ತುಚ್ಚಿಜ್ಜಿ ಚೂರಿಂದ ಪನ್ನ ಅಂದ್ಬಿಟ್ಲಿ ಅದು ಬಂದು ಎಲ್ಲ ಬಿಡ್ಲಿ ಹೋಗಣೆ ಹೋಗು. ಓ ಪಲಕಾಯಿ ಪಲಕಾಯಿ. ಓಕೆ, ಅಲ್ಲಿದೆ ಮನೆ. ಸೊ ಇದೆಲ್ಲ ಅವ್ರದ್ದು ಯೂಸ್ ಟು ಬಿ. ಮೊದಲು ಒನ್ಸ್ ಅಪಾನ್ ಅ ಟೈಮ್ ಗದ್ದೆ ಥರ ಇತ್ತಂತೆ. ಇವಾಗೆಲ್ಲ ಬೆಳೆ ಅದು ಇದೆಲ್ಲ ಏನೂ ಇಲ್ಲ. ಫಾರೆಸ್ಟ್ ರಿಕ್ಲೈಮ್ ಮಾಡ್ಕೋತಾ ಇದೆ. ರಿಕ್ಲೈಮಿಂಗ್ ದ ಹ್ಯೂಮನ್ ವರ್ಲ್ಡ್. ಹ್ಯೂಮನ್ ಅಚೀವ್ಮೆಂಟ್ ಅಥವಾ ಹ್ಯೂಮನ್ ಲೈಫ್ ಒಂಥರ ಎಷ್ಟು ಫ್ಯಾಸಿನೇಟಿಂಗ್ ಅಂತ ಹೇಳಿದ್ರೆ, ಒಂದು ಎಲ್ಲೆಲ್ಲಿ ಪ್ಲೇಸಸ್ ನಾವು ಲೈಕ್ ಇಮ್ಯಾಜಿನ್ ಮಾಡೋಕ್ಕಾಗಲ್ಲ. ಈ ಕಡೆ ಇಷ್ಟು ದೂರ ಒಂಥರ ಅವೇ ಫ್ರಮ್ ಇದು ಯಾರು ಒಬ್ಬರು ಇದು ಮಾಡೋ. ಐ ಮೀನ್ ಪ್ರಾಬ್ಲಿ ನೀವು ನಾರ್ತ್ ಈಸ್ಟ್ ಅಥವಾ ಟುವರ್ಡ್ಸ್ ಕೆಲವೆಲ್ಲ ಹಿಮಾಚಲ ಅದರಲ್ಲೆಲ್ಲ ಹೋದರೂ ಗೊತ್ತಾಗುತ್ತೆ. ಲೈಕ್ ಒಂಥರ ಎಷ್ಟು ಒಂಥರ ರಿಮೋಟ್ ಆಗಿ ಒಂದು ಯಾವುದೋ ದೂರ ಬೆಟ್ಟ ಕೊಟ್ಟು ತುದಿಯಲ್ಲಿ ಕೆಲವೆಲ್ಲ ಮನೆ ಮಾಡ್ಕೊಂಡೆಲ್ಲ ಗೊತ್ತಿರ್ತಾರೆ. ಲೈಕ್ ಒಂಥರ ದರ್ ಈಸ್ ನಥಿಂಗ್ ಇಂಪಾಸಿಬಲ್ ಫಾರ್ ಹ್ಯೂಮನ್ಸ್. ಅದು ಒಂಥರ ಇಟ್ಸ್ ಗುಡ್ ಇನ್ ಅ ವೇ, ಇಟ್ಸ್ ಇನ್ ಬ್ಯಾಡ್ ಕೂಡ ಅಲ್ಲ ಒಂದು ಥರ. ಊಟದಲ್ಲೇ போய் இருந்தா வருது அது. ಇದು ಯಾರು ಬರೆದ ಕತೆಯೋ, ನಿನಗಾಗಿ ಬಂದ ವ್ಯತೆಯೋ. ಅಯ್ಯೋ ದೇವಾ. ಮುಲ್ತಾ ಬಂದ್ಬಿಡು. ಒಂದು సావిగా ఫ్యూల్ ఎక్స్ కమ్మిది కూడా ಆಯ್ತಾ ಮೋಡು ಬಾ ಪಾರ್ದೇರಾ. ಹಾಂ ಎಂಚ ಗೊತ್ತಾಪು ಒಂದು ಫಸ್ಟ್ ಮೋಡ
ಇಲ್ಲ ಒಂದು ಟ್ರೈಲ್ ಎಂಡ್ ಆ್ಯಕ್ಚುಲಿ ಇದು. ಅಲ್ಲೊಂದು ಯಾವುದೋ ಮನೆ ಇದೆ, ಬ್ರಿಡ್ಜ್ ಇನ್ನೂ ಆಗಬೇಕಷ್ಟೆ. ಬ್ರಿಡ್ಜ್ ಆದಮೇಲೆ ವಾಪಸ್. ಎನ್ನ ಕ್ಲಚ್ ಗಟ್ಟಿ ಆತನ ಮಾರ, ಗಟ್ಟಿ ಆತ. ಕಲೆಕ್ಟ್ ಮಾಡ್ತಾನ ಮನಸ್ಸಿಗೆ ಹೋಗಿದ್ದಾರ ಲೇಟ್ ಯಾರು ಹೇಳ್ದಾರಲ್ಲ ಗೊತ್ತಾಗಲಿಲ್ಲ. ಮೀನು ಸಾರು, ಏನು ಗೊತ್ತಾ ಸುಕ್ಕ. ಒಂದು ಬಾರಲ್ಲಿದ್ದೀವಿ ಆ್ಯಕ್ಚುಲಿ. ಸುಕ್ಕ ಇತ್ತು ನೆಂಚಾನು ಸುಕ್ಕ ಸಾಧಾರಣನಾ? ಹೆಂಗೆ ನನಗೆ ಸಹ ಓಕೆ ಅಂತ ಅನಿಸ್ತು, ಚೆನ್ನಾಗಿತ್ತು. ನಿನ್ನೆ ಅಷ್ಟು ಚೆನ್ನಾಗಿಲ್ಲ, ಬಟ್ ನಿನ್ನೆದು ಅಲ್ಟಿಮೇಟ್ ಊಟ. ಹಸಿವೆ ಆಗಲಿಲ್ಲ ರಾತ್ರಿ ಬಿಡ್ತು. ಇಲ್ಲಿಂದ ಹೊರಡ್ತೀವಿ ಆಲ್ ದ ವೇ ಟು ಧರ್ಮಸ್ಥಳ. ಇವತ್ತು ಸ್ಟೇ, ಫ್ರೆಂಡ್ ಹರ್ಷನ್ ಮನೇಲಿ ಸ್ಟೇ ಆಗ್ತೀವಿ. ಇಸ್ಕೋ ಓಕೆ. ಪ್ಲ್ಯಾನ್ ಚೇಂಜ್. ಸಾಯಿ ಇಲ್ಲಿಂದ ಧರ್ಮಸ್ಥಳ ಹೋಗ್ತಿದ್ದಾನೆ. ನಂದು ಇಲ್ಲಿ ಒಂದು ಅಕ್ಕನ ಮನೆ ಉಂಟು, ಸೊ ಅಲ್ಲಿ ಹೋಗಿ ಸ್ಟೇ ಆಗ್ತೀನಿ ಇವತ್ತು ನೈಟ್. ಸರಿ, ಬಾಯ್ ಬಾಯ್. ಐವನ್ ಎಡ್ ಬೈಕ್ ಸ್ಪ್ಲೆಂಡರ್ ರೈಡರಾ ಇನ್ಸ್ಟಾಗ್ರಾಮ್. ನೈಸ್. ಸರಿ, ಓಕೆ, ಬರ್ಬಾ. ಚಂದ. ಗೇಟ್ ತೆಗೆದಿದ್ದರು. ಅಕ್ಕನ ಮನೆಗೆ ಬಂದಿದ್ದೇವೆ. ಗೇಟ್ ಬರೋದು ಎತ್ತಿಂತ. ಹಾಯ್ ಹಾಯ್. ಬೀಚಿಲ್ಲ. ಬೈಕನ್ನು ಪೈಪ್ ಉಂಡ ಅಕ್ಕ? ಇದೆ ನೀರ್ದ ಪೈಪ್ ಉಂಡ? ಅದು ಫಸ್ಟ್ ಟೈಮ್ ಮೂನ್ ಕಾಣ್ತಾ ಇದೆ. ಓಕೆ, ಅಕ್ಕನ ಮನೆಗೆ ಬಂದಿದ್ದೀನಿ. ಇಲ್ಲಿ ಇದು ನನ್ನ ಅಕ್ಕನ ಮನೆ. ಅಕ್ಕ ಅಡುಗೆ ಮಾಡ್ತಾ ಇದ್ದಾಳೆ. ಇದು ನನ್ನ ಅಕ್ಕ, ಇದು ಅಕ್ಕನ ಜೋಕುಲು. ಭಾರತದ ಗಟ್ಟಿ ಒಂದು